ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 3ನೇ ಅಧ್ಯಾಯ 23 ಮತ್ತು 24ನೇ ಶ್ಲೋಕ. ಏಕೋನಾವಿಂಶೇ ವಿಂಶತಿ ವೃಷ್ಣೀಷು ಪ್ರಾಪ್ಯ ಜನ್ಮನಿ ರಾಮಕೃಷ್ಣೌ ಇತಿ ಭುವಾ ಭಗವಾನ್ ಹರದ್ಭರಂ. 19 ಮತ್ತು 20ನೇ ಅವತಾರದಲ್ಲಿ ಭಗವಂತನು ಬಲರಾಮ ಮತ್ತು ಕೃಷ್ಣನಾಗಿ ಸ್ವಯಂ ತಾನೇ ವೃಷ್ಣಿ ಯಾದವ ವಂಶದಲ್ಲಿ ಜನಿಸಿದನು ಮತ್ತು ಭೂಭಾರವನ್ನು ನಿವಾರಿಸಿದನು. ಶ್ಲೋಕ 24. ತಥಾ ಕಲೌ ಸಂಪ್ರಾವೃತೆ ಸಮೋಹಾಯ ಸುರಾದ್ವಿಷಂ ಬುದ್ಧ ನಾಮ್ನ ಅಂಜನಾ ಸುತ ಕಿಕಟೇಶು ಭವಿಷ್ಯತಿ. ಅನುವಾದ: ಆಮೇಲೆ ಕಲಿಯುಗದ ಪ್ರಾರಂಭದಲ್ಲಿ ಭಗವಂತನು ಗಯಾ ಪ್ರಾಂತ್ಯದಲ್ಲಿ ಅಂಜನನ ಮಗನಾಗಿ ಭಗವಾನ್ ಬುದ್ಧನಾಗಿ ಅವತರಿಸುತ್ತಾನೆ. ಶ್ರದ್ಧಾವಂತ ದೈವಭಕ್ತರ ವೇಷಿಗಳನ್ನು ಮಾರ್ಗಚ್ಯುತರನ್ನಾಗಿ ಮಾಡುವುದೇ ಬೌದ್ಧಾವತಾರದ ಉದ್ದೇಶ. ಎಸ್ ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಈಗ ಫಸ್ಟ್ ಇದು ಭಾವಾರ್ಥ, 23ನೇ ಶ್ಲೋಕದ ಭಾವಾರ್ಥ. ಈ ಶ್ಲೋಕದಲ್ಲಿ ಭಗವಾನ್ ಎಂಬ ಪದವನ್ನು ನಿರ್ದಿಷ್ಟವಾಗಿ ಬಳಸಿರುವುದು ಬಲರಾಮ್ ಮತ್ತು ಕೃಷ್ಣರ ಭಗವಂತ ಮೂಲ ರೂಪಗಳು ಎಂಬುದು ಸೂಚಿಸುತ್ತದೆ. ನೋಡಿ, ಭಗವಾನ್ ಎಲ್ಲರಿಗೂ ಕಲಿಯಲಿಲ್ಲ. ಭಗವಾನ್ ಅಂದ್ರೆ ಯಾರ ವಿಷಯ, ಯಾರ ಹತ್ರ ಪೂರ್ಣ ಬ್ರಹ್ಮದಲ್ಲಿ ಉಂಟು. ಪರಸರ್ವ ಅಂತ ಹೇಳುವಂಥದ್ದು ಐಶ್ವರ್ಯ ಸಮಗ್ರ ವೀರ್ಯ ಯಶಸ್ವಿಯ ಜ್ಞಾನ ವೈರಾಗ್ಯ ಶೈವ ಸನ್ನಂಬಗ ಇತಿಂಗನ. ಇದು ಕೃಷ್ಣನಲ್ಲಿ 4-6 ವಿಷಯ ಫುಲ್ ಅಲ್ಲಿ ಉಂಟು. ಹಾಗಾಗಿ ಕೃಷ್ಣನ್ ಭಗವಾನ್, ಉಳಿದವರು ಭಗವಾನ್ ಅಲ್ಲ. ಮುಂದೆ ಇದನ್ನು ಇನ್ನಷ್ಟು ವಿವರಿಸಲಾಗುವುದು. ಈ ಪ್ರಕರಣದ ಪ್ರಾರಂಭದಲ್ಲೂ ನಾವು ಗಮನಿಸಿದಂತೆ ಕೃಷ್ಣನು ಪುರುಷನ ಅವತಾರವಲ್ಲ, ಅವ ಅವತಾರಿ. ಅದು ನೆಕ್ಸ್ಟ್ 28ನೇ ಶ್ಲೋಕದಲ್ಲಿ ಬರ್ತದೆ. ಏತೇಷಾಂ ಸಕಲಾವಂಶ ಆ ಶ್ಲೋಕದಲ್ಲಿ ಬರ್ತದೆ. ಅವ ಅವತಾರ ಅಲ್ಲ, ಅವ ಅವತಾರಿ. ಅವನು ಮೂಲ ದೇವತಾ ಪುರುಷ ಮತ್ತು ಬಲರಾಮನು ಭಗವಂತನ ಮೊದಲ ಸ್ವಾಂಶ ಅಭಿವ್ಯಕ್ತಿ. ನೋಡಿ, ಅಲ್ಲಿ ಈಗ ನಾವು ಜಯದ ಗೋಸ್ವಾಮಿ ಪ್ರೇಯರ್ ಇದು ಮಾಡಿದ್ದೇವೆ. ಅಲ್ಲಿ ಕೃಷ್ಣ ಇಲ್ಲ, ಅಲ್ಲಿ ಯಾರು ಬಂದದ್ದು? ಅಲ್ಲಿ ಬಲರಾಮ್. ಅದು ಬಲರಾಮ್. ಆ ದಶವಾದದಲ್ಲಿ ಕೃಷ್ಣಂದಿಲ್ಲ. ಹಾಗಾಗಿ ಭಗವಂತನ ಮೊದಲ ಸ್ವಾಂಶ ಅಭಿವ್ಯಕ್ತಿ ಬಲರಾಮನಿಂದ ಸ್ವಾಂಶ ವಿಸ್ತರಣೆ ಮೊದಲ ಚತುರ್ವಿವಾದ ವಸುದೇವ. ಅಂದ್ರೆ ಬಲರಾಮನಿಂದ ಬರುವಂತ ಚತುರ್ವಿವಾದ ವಸುದೇವ ಅಂದ್ರೆ ಈ ರಾಮ ಮತ್ತೆ ಸಂಕರ್ಷಣ ಮತ್ತೆ ಅನಿರುದ್ಧ ಮತ್ತೆ ಪ್ರದ್ಯುಮ್ನ. ಮತ್ತೆ ಸಂಕರ್ಷಣೆಯಿಂದ ಬೇರೆ ಬೇರೆ ಅವತಾರಗಳು ಬರುವಂತದ್ದು. ಮೊದಲ ಸಂಕರ್ಷಣೆಯಿಂದ ಎಂತ ಹೇಳುದು, ಸಂಕರ್ಷಣೆಯಿಂದ ನಾರಾಯಣ, ಮತ್ತೆ ನಾರಾಯಣದಿಂದ 2ನೇ ಸಂಕರ್ಷಣ, ಮತ್ತೆ ಈ ಪುರುಷ ಅವತಾರಗಳು ಬರುವುದು. ಹಾಗಾಗಿ ಇಲ್ಲಿ ಬರುವಂತಹ ಚತುರ್ವಿವಾದ ವಸುದೇವ ಅಂದ್ರೆ ರಾಮ, ಮತ್ತೆ ಸಂಕರ್ಷಣ, ಮತ್ತೆ ಅನಿರುದ್ಧ, ಮತ್ತೆ ಪ್ರದ್ಯುಮ್ನ. ಸಂಕರ್ಷಣ ಅಂದ್ರೆ ಲಕ್ಷ್ಮಣ, ಅನಿರುದ್ಧ ಭರತ, ಪ್ರದ್ಯುಮ್ನ ಅಂದ್ರೆ ಶತ್ರುಘ್ನ. ಈ ರೀತಿ ಅದು ಬರ್ತದೆ. ಭಗವಂತ ಶ್ರೀಕೃಷ್ಣ ವಸುದೇವ ನೋಡಿ, ಇಲ್ಲಿ ಈ ವಸುದೇವ ಉಂಟಲ್ಲ, ಅದು ಭಗವಂತ ಶ್ರೀಕೃಷ್ಣ ನಾಯಂತ ರಾಮ. ಬಲದೇವನೇ ಸಂಕರ್ಷಣ ಅಂದ್ರೆ ಲಕ್ಷ್ಮಣ ಬೇರೆ ಅಲ್ಲ, ಬಲರಾಮ್ ಬೇರೆ ಅಲ್ಲ. ಎಸ್. ಈಗ 24ನೇ ಶ್ಲೋಕ. ತಥಾ ಕಲೌ ಸಂಪ್ರಾವೃತೆ ಸಮೋಹಾಯ ಸುರ ದ್ವಿಷಾಂ ನಾಮ್ನ ಅಂಜನ ಸುತ ಕಿಕಟೇಶು ಭವಿಷ್ಯತಿ. ಅನುವಾದ: ಆಮೇಲೆ ಕಲಿಯುಗದಲ್ಲಿ ಪ್ರಾರಂಭದಲ್ಲಿ ಭಗವಂತನು ಗಯಾ ಪ್ರಾಂತ್ಯದಲ್ಲಿ ಅಂಜನ ಮಗನಾಗಿ ಭಗವಾನ್ ಬುದ್ಧನಾಗಿ ಅವತರಿಸ್ತಾನೆ. ಶ್ರದ್ಧಾವಂತ ದೈವಭಕ್ತ ದ್ವೇಷಗಳನ್ನು ಮಾರ್ಗಚ್ಯುತರನ್ನಾಗಿ ಮಾಡುವುದೇ ಬೌದ್ಧಾವತಾರದ ಉದ್ದೇಶ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ನೋಡಿ, ಈಗ ನಾವು ನಮ್ದು ಪಂಥ ವೈಷ್ಣವ ಪಂಥ, ನಮ್ದಾಗ್ಲಿ ಮಧ್ವಾಚಾರ್ಯ, ಮತ್ತೆ ರಾಮಾನುಜಾಚಾರ್ಯ, ವಿಷ್ಣು ಸ್ವಾಮಿ, ಮತ್ತೆ ಅದೇ ರುದ್ರ ಸಂಪ್ರದಾಯ, ಮತ್ತೆ ಕುಮಾರ ಸಂಪ್ರದಾಯ. ಅದರಲ್ಲಿ ಕುಮಾರ ಸಂಪ್ರದಾಯದಲ್ಲಿ ನಿಂಬಾರ್ಕಾಚಾರ್ಯ. ನಾವೆಲ್ಲ ವೈಷ್ಣವ ಸಂಪ್ರದಾಯದಲ್ಲಿ ನಾವು ಎಂತಂದ್ರೆ ಬುದ್ಧನನ್ನು ಆಕ್ಸೆಪ್ಟ್ ಮಾಡ್ತೇವೆ, ದೇವತಾ ಪರಮಪುರುಷ ಅಂತ. ಮತ್ತೆ ಅವನ ಫಿಲಾಸಫಿ ಆಕ್ಸೆಪ್ಟ್ ಮಾಡೋದಿಲ್ಲ. ಶಂಕರಾಚಾರ್ಯನ ಆಕ್ಸೆಪ್ಟ್ ಮಾಡ್ತೇವೆ, ಯಾಕೆಂದ್ರೆ ಅವರು ಶಿವನ ಅವತಾರ. ಆದ್ರೆ ಅವರ ಫಿಲಾಸಫಿ ಆಕ್ಸೆಪ್ಟ್ ಮಾಡೋದಿಲ್ಲ. ಯಾಕೆಂದ್ರೆ ಒಂದು ಶೂನ್ಯವಾದಿ ಮತ್ತೆ ಮಾಯವಾದಿ ಫಿಲಾಸಫಿ. ಆದ್ರೆ ಆ ಟೈಮ್ಗೆ ಅದು ಬೇಕಿತ್ತು. ಎಂತಂದ್ರೆ ನಮ್ಮ ತುಳು ಭಾಷೆಯಲ್ಲಿ ಒಂದು ಇದೊಂದು ಕಾಲಕ್ಕೆ ತಕ್ಕ ಕೋಲ ಅಂತ. ಅಂದ್ರೆ ಟೈಮ್ಗೆ ಎಂತ ಹೇಳುದು, ಈಗ 70s ಅಲ್ಲಿ ನೀವು ಅಮಿತಾಬ್ ಬಚ್ಚನ್ ಅವನ ಪ್ಯಾಂಟ್ ಎಲ್ಲ ನೋಡಿ ಹೇಗಿತ್ತು, ಅದು ಬೆಲ್ ಬಾಟಮ್ ಈ ರೀತಿ ಇತ್ತು.
ಈಗ ನೋಡಿ, ಈಗದ ಪ್ಯಾಂಟ್ ನೋಡಿ, ಈಗದು ಫುಲ್ ಸ್ಕಿನ್ ಫಿಟ್. ಹಾಗಾಗಿ ಟೈಮಿಗೆ ಚೇಂಜ್ ಆಗ್ತದೆ, ಡ್ರೆಸ್ಸಿಂಗ್ ಸ್ಟೈಲ್ ಎಲ್ಲವೂ ಚೇಂಜ್ ಆಗ್ತದೆ. ಅದೇ ರೀತಿ ಆ ಟೈಮಿಗೆ ಬುದ್ಧ ಬಂದದ್ದು ಆ ಟೈಮಲ್ಲಿ ತುಂಬ ಪ್ರಾಣಿ ಹತ್ಯೆ ಆಗ್ತಾ ಇತ್ತು. ಹಾಗಾಗಿ ಅಲ್ಲಿ ಒಂದು ವೇಳೆ ವೇದದ ಬಗ್ಗೆ ಹೇಳಿದರೆ ಜನರು ಯಾರು ಅದನ್ನು ತೆಗೊಳ್ಳುವಂತ ಪೊಸಿಷನ್ ಇರಲಿಲ್ಲ. ಹಾಗಾಗಿ ನಿಂದಸಿ ವೇದಗಳನ್ನು ಬದಿಗಿಡಿ, ವೇದ ಬೇಡ, ಪ್ರಾಣಿ ಹತ್ಯೆಯನ್ನು ಅಂದ್ರೆ ನಿಲ್ಲಿಸುವ ಅಂತ ಆ ಬುದ್ಧ ತಂದದ್ದು. ಮತ್ತೆ ನೆಕ್ಸ್ಟ್ ಶಂಕರಾಚಾರ್ಯರು ಎಂತ ಮಾಡಿದ್ರು ಅಂದ್ರೆ, ಅವ್ರು ಬಂದದ್ದು ಆ ವೇದಗಳನ್ನು ತರಲಿಕ್ಕೆ. ಬುದ್ಧ ಬಂದ ಮೇಲೆ ನೆಕ್ಸ್ಟ್ ಬಂದ ಶಂಕರಾಚಾರ್ಯ, ಅವರು ವೇದಗಳನ್ನು ಮತ್ತೆ ಅದಕ್ಕೆ ಜೀವ ಕೊಟ್ಟಂಥದ್ದು. ಟೋಟಲಿ ವೇದಗಳು ಖಂಡನೆ ಆಗಿತ್ತಂತ ಮತ್ತೆ ಅದಂತಂದ್ರು. ಆದ್ರೆ ಅವರು ದ್ವೈತ ಮತ್ತೆ ಅದ್ವೈತ, ಭಗವಂತ ಮತ್ತೆ ಆತ್ಮ ಎರಡು ಒಂದೇ ಅಂತ ಹೇಳಿದ್ರು. ಆದ್ರೆ ಇದಕ್ಕೆ ಉತ್ತರ 13ನೇ ಅಧ್ಯಾಯದಲ್ಲಿ ಉಂಟು. ಎಂತಂದ್ರೆ ಕ್ಷೇತ್ರಜ್ಞಾಂ ವಿಧಿ ಸರ್ವಕ್ಷೇತ್ರ ಭಾರತ. ಅಂದ್ರೆ ಕ್ಷೇತ್ರ ಅಂದ್ರೆ ದೇಹ, ಕ್ಷೇತ್ರಜ್ಞ ಅಂದ್ರೆ ಇಬ್ಬರಿದ್ದಾರೆ, ಆತ್ಮ ಮತ್ತೆ ಪರಮಾತ್ಮ. ಆತ್ಮ ಅವನ ದೇಹವನ್ನು ಮಾತ್ರ ನೋಡುವಂಥದ್ದು, ಪರಮಾತ್ಮ ಎಲ್ಲ ದೇಹವನ್ನು ನೋಡುವಂಥದ್ದು. ಇದು ವ್ಯತ್ಯಾಸ ಉಂಟು. ಆದ್ರೆ ಶಂಕರಾಚಾರ್ಯ ಇದನ್ನು ಕೊಡ್ಲಿಲ್ಲ, ಅವರು ಒಂದೇ ಅಂತ ಹೇಳಿದ್ರು. ಅಂದ್ರೆ ಕ್ಷೇತ್ರಜ್ಞ ಒಂದೇ, ಆತ್ಮ ಮತ್ತು ಪರಮಾತ್ಮ ಒಂದೇ. ಮತ್ತೆ ಬಂದದ್ದು ಮಧ್ವಾಚಾರ್ಯ ಈ ಅದ್ವೈತವಾದ ಅಂದ್ರೆ ದ್ವೈತ ಅಂದ್ರೆ ದೇವರು ಪರಮಾತ್ಮ ಮತ್ತೆ ಆತ್ಮ ಬೇರೆ ಅಂತ ಅದಂತದ್ದು. ಹಾಗಾಗಿ ಆ ಟೈಮಿಗೆ ಅದು ಬೇಕಿತ್ತು. ಹಾಗಾಗಿ ನಾವು ಬುದ್ಧನನ್ನು ರೆಸ್ಪೆಕ್ಟ್ ಕೊಡ್ತೇವೆ, ಯಾಕಂದ್ರೆ ಅವರು ಶಾಸ್ತ್ರದಲ್ಲಿ ಉಂಟು, ಯಾವ ಟೈಮಿಗೆ ಬಂದಿದ್ದಾರೆ, ಎಲ್ಲಿ ಬಂದಿದ್ದಾರೆ, ಮತ್ತೆ ಅವರು ಕೃಷ್ಣನ ಅವತಾರ ಎಲ್ಲ ಉಂಟು. ಹಾಗೆ ಅವರ ಫಿಲಾಸಫಿ ನಾವು ಕೊಡುವುದಿಲ್ಲ. ಅದೇ ರೀತಿ ಶಂಕರಾಚಾರ್ಯ ಕೂಡ ನಾವು ರೆಸ್ಪೆಕ್ಟ್ ಕೊಡ್ತೇವೆ, ಆದರೆ ಅವರ ಫಿಲಾಸಫಿಗೆ ರೆಸ್ಪೆಕ್ಟ್ ಕೊಡುತ್ತೆ. ಅದು ಆ ಟೈಮಿಗೆ ಅದು ಬೇಕಿತ್ತು. ಅದೇ ರೀತಿ ಜೀಸಸ್ ಅವರು ಫಿಲಾಸಫಿ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಅಂತಂದ್ರೆ ಅಲ್ಲಿ ಜೆರೂಸಲೇಮ್ನಲ್ಲಿ ಎಲ್ಲ ಮೀಡಿಯೇಟರ್ಸ್ ಇದ್ದದ್ದು ನೋಡಿ, ಕಡೆಗೆ ಅವರನ್ನೇ ಇದು ಮಾಡಿದ್ರು. ಪ್ರಭುಪಾದ ಹೇಳ್ತಾರೆ, ಅಂದ್ರೆ ಇದಕ್ಕೆ ಹೇಳುವುದು ಡಿಒಟಿ ಅಂತ. ಡಿಒಟಿ ಅವರ ಜೀವನವನ್ನು ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಹಾಗೆ ಆ ಪರ್ಟಿಕ್ಯುಲರ್ ಅಲ್ಲಿ ಕೂಡ ಮೀಡಿಯೇಟರ್ಸ್, ಮತ್ತೆ ಪ್ರೊಫೆಟ್ ಮೊಹಮ್ಮದ್ ಈ ಮೆಕ್ಕದಲ್ಲಿ ಅಲ್ಲಿ ಕೂಡ ಮೀಡಿಯೇಟರ್ಸ್ ಇದ್ರು. ಹಾಗಾಗಿ ಅವರ ನಡುವೆ ಈಗ ನೋಡಿ, ಇಲ್ಲಿ ಬುದ್ಧ ಕೂಡ ಬಂದದ್ದು ಆ ಟೋಟಲ್ ಮೀಡಿಯೇಟರ್ಸ್ ನಡುವೆ. ಅಲ್ಲಿ ವೇದಗಳನ್ನ ಹೇಳಲಿಕ್ಕೆ ಆಗುದಿಲ್ಲ. ಪ್ರಭುಪಾದ ಹೇಳ್ತಾರೆ, ಜೀಸಸ್ ಕೂಡ ಅವರಂತ ಹೇಳಿದ್ರು ನಾನು ದೇವರ ಮಗ, ಅವರಿಗೆ ವೇದ ಬಗ್ಗೆ ಗೊತ್ತಿತ್ತು, ಆದ್ರೆ ಅವನು ತರಲಿಲ್ಲ. ಎಷ್ಟು ಬೇಕು ಅಷ್ಟೇ ಕೊಟ್ಟದ್ದು. ಜಸ್ಟ್ ಅಂತ ಹೇಳುದು, ಜನರಿಗೆ ಎಷ್ಟು ಬೇಕು ಅವರ 10 ಅಮೆಂಡ್ಮೆಂಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಮಾತ್ರ ಹೇಳಿದ್ದಾರೆ ಜೀಸಸ್ ಕೂಡ ದೋ ಶಾಲ್ ನಾಟ್ ಟು ಬಿ ಕಿಲ್ಡ್, ಅಂದ್ರೆ ಪ್ರಾಣಿಗಳನ್ನು ತಿನ್ಬೇಡಿ ಅಂತ. ಆದ್ರೆ ಅವರು ತೀರಾ ಮೃಗಗಳಾಗಿದ್ರು, ಲಾಸ್ಟ್ಗೆ ಅವರನ್ನೇ ಬಲಿ ಕೊಟ್ರು. ಮತ್ತೆ ಮೊಹಮ್ಮದ್ ಕೂಡ ಎಂತ ಮಾಡಿದ ಅಂದ್ರೆ, ಈ ಎಂತ ಹೇಳೋದು, ಹಲಾಲ್ ಮಾಡ್ತೀನಿ ಅಂತ. ಯಾಕಂದ್ರೆ ತಿನ್ಬೇಡಿ ಅಂತ ಹೇಳಿದ್ರೆ ಅವರನ್ನು ಕೊಲ್ತಿದ್ರು ಅಂತೆ ಅಂದಾಜು. ಹಾಗಾಗಿ ಹಲಾಲ್ ಮಾಡಿ, ಹಾಗಾಗಿ ಅದು ಹೈಯೆಸ್ಟ್ ಅಲ್ಲ, ಅದಂದ್ರೆ ಆ ಟೈಮಿಗೆ ಜನರಿಗೆ ಹೇಗೆ ಬೇಕಿತ್ತು ಹಾಗೆ ಹೇಳಿದ್ದಾರೆ. ಆದ್ರೆ ಕೃಷ್ಣ ಹೇಳುದು ಭಗವಂತ ನಾನು ದೇವರಂತ. ಪ್ರಭುಪಾದ ಹೇಳ್ತಾರೆ, ಮೊಹಮ್ಮದ್ ಹೇಳುವಂಥದ್ದು ನಾನು ಸರ್ವೆಂಟ್, ದೇವರ ಸೇವಕ. ಜೀಸಸ್ ಹೇಳುದು ನಾನು ಮಗ, ದೇವರ ಮಗ. ಕೃಷ್ಣ ಹೇಳುದು ನಾನು ದೇವರಂತ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ಅವರಿಗೆ ಇಬ್ಬರಿಗೂ ರೆಸ್ಪೆಕ್ಟ್ ಕೊಡ್ತಾರೆ. ಪ್ರಭುಪಾದ್ ಇಬ್ಬರು ಕೂಡ ವೈಷ್ಣವರು, ಮೊಹಮ್ಮದ್ ಆಗ್ಲಿ ಜೀಸಸ್ ಆಗ್ಲಿ ಅವರು ವೈಷ್ಣವರು. ಯಾಕಂದ್ರೆ ಅವರು ದೇವರ ಕಳಿಸಿದ್ರು, ಆ ಟೈಮಿಗೆ ಅವರು ಪ್ರಚಾರಕರು ದೇವರ. ಆ ರೀತಿ ಪ್ರಭುಪಾದ ಹೇಳ್ತಾರೆ. ಇಲ್ಲಿ ನಾವು ನೋಡಿ, ಇದಕ್ಕೆ ಪ್ರಭುಪಾದ್ ಒತ್ತಿ ಹೇಳಿದ್ದಾರೆ. ಇದಕ್ಕೆ ಯಾಕೆ ಅಂದ್ರೆ, ಹೆಚ್ಚಿನವರು ಶೂನ್ಯವಾದಿ. ನಿಮ್ಗೆ ಯಾರ್ದು ಬೇಕು ಹೇಳಿ, ದೇವರಿಂದ, ದೇವರು ಆಕಾರ ಇಲ್ಲ, ಶೂನ್ಯ ಅಂತ ಹೇಳ್ತಾರೆ. ಈ ಮೆಡಿಟೇಷನ್ ತುಂಬಾ ಅಂದ್ರೆ ಈ ಬುದ್ಧಿಸಂ ಮತ್ತೆ ಈ ಮೆಡಿಟೇಷನ್ ಅವರು ತುಂಬಾ ಕೆಲಸ ಮಾಡಿದ್ದಾರೆ, ಹಾಳು ಕೆಲಸ. ಪ್ರಭುಪಾದ ಹೇಳ್ತಾರೆ, ಇನ್ನು ಈ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಪ್ರಭುಪಾದ ಹೇಳುವಂಥದ್ದು, ಈಗ ನೋಡಿ ಈ ಕ್ರಿಶ್ಚಿಯಾನಿಟಿ ಸ್ಟಾರ್ಟ್ ಆಗಿ 2000 ಇಯರ್ಸ್ ಆಗಿದೆ. ಈಗ ನೋಡಿ ಹೆಚ್ಚಿನ ಕಡೆ ಈ ಕ್ರಿಶ್ಚಿಯಾನಿಟಿ ಉಂಟು. ಪ್ರಭುಪಾದ ಹೇಳ್ತಾರೆ, ಈ ಕೃಷ್ಣ ಪ್ರಜ್ಞೆ ಈಗ ಪ್ರಭುಪಾದ ಸ್ಟಾರ್ಟ್ ಮಾಡಿ 50 ವರ್ಷ ಆಯ್ತು. ಇನ್ನು ಇದು ಗ್ರೋ ಆದ ಮೇಲೆ ಎಂತ ಆಗ್ತದೆ ಅಂದ್ರೆ, ಫುಲ್ ಈ ಮಾಯವಾದಿಗಳನ್ನು, ಶೂನ್ಯವಾದ ಟೋಟಲ್ ಡಿಫೀಟ್ ಮಾಡ್ತದಂತೆ. ಪ್ರಭುಪಾದ ಸ್ಟಾರ್ಟ್ ಮಾಡಿ 50 ವರ್ಷ ಆಯ್ತು. ಇನ್ನೊಂದು ಎಂತ ಹೇಳುದು ಅಂದ್ರೆ, ಇನ್ನು ಪ್ರೋಗ್ರೆಸ್ ಆಗ್ತಾ ಹೋಗ್ತದೆ ಪ್ರಭುಪಾದ ಹೇಳಿದ್ದಾರೆ.
ಅಂದರೆ ಬ್ರೈಟ್ ಫ್ಯೂಚರ್ ಉಂಟು ಕೃಷ್ಣ ಪ್ರಜ್ಞೆದು. ಸ್ಟಾರ್ಟ್ ಆಗಿದ್ದು ಇನ್ನು ಜಾಸ್ತಿ ಜನರಿಗೆ ರೀಚ್ ಆಗ್ತದೆ ಅಂತ ಪ್ರಭುಪಾದ ಹೇಳ್ತಾರೆ. ಆಮೇಲೆ ಅನುವಾದ. ಕಲಿಯುಗದಲ್ಲಿ ಭಗವಂತನು ಗಯಾ ಪ್ರಾಂತದಲ್ಲಿ ಅಂಜಳ ಮಗನಾಗಿ ಭಗವಾನ್ ಬುದ್ಧನಾಗಿ ಅವತರಿಸಿದನು. ಶ್ರದ್ಧಾವಂತ ದೈವಭಕ್ತರು ದ್ವೇಷ ಮಾರ್ಗಾಚ್ಯುತರನ್ನಾಗಿ ಮಾಡುವುದೇ ಬೌದ್ಧ ಅವತಾರದ ಉದ್ದೇಶ. ಅಂದ್ರೆ ಗಯಾದಲ್ಲಿ ಹುಟ್ಟಿದ್ದು ಈ ಬಿಹಾರಿಗೆ. ಅದು ತಾಯಿ ಹೆಸರು ಅಂಜನ ಅವಳ ಮಗನಾಗಿ ಹುಟ್ಟುವಂಥದ್ದು ಭಾವಾರ್ಥ. ದೇವೋತ್ತ ಪರಮಪುರುಷನ ಶಕ್ತಿಪೂರ್ಣವಾದ ಅವತಾರವೇ ಭಗವಾನ್ ಬುದ್ಧನ ಅವತಾರ. ಬುದ್ಧನು ಗಯಾ ಪ್ರಾಂತ್ಯದಲ್ಲಿ ಬಿಹಾರ್, ನಾನು ಲಾಸ್ಟ್ 2016 ಹೋಗಿದ್ದೇನೆ ಈ ಗಯಾಕ್ಕೆ, ಅಂಜನಳ ಮಗನಾಗಿ ಹುಟ್ಟಿದನು ಮತ್ತು ಅವನು ತನ್ನದೇ ಆದ ಅಹಿಂಸತ್ವವನ್ನು ಬೋಧಿಸಿದನು. ಅಹಿಂಸತ್ವ ಅಂದ್ರೆ ಈ ಪ್ರಾಣಿ ಹತ್ಯೆ ಬೇಡ ಅಂತ. ವೇದ ಸಮ್ಮತವಾದ ಪ್ರಾಣಿ ಬಳಿಗಳನ್ನು ಕೂಡ ಅವನು ನಿಷೇಧಿಸಿದನು. ಪ್ರಾಣಿ ಬಳಿಯನ್ನು ಟೋಟಲ್ ಆಗಿ ರಿಜೆಕ್ಟ್ ಮಾಡಿದನು. ಭಗವಾನ್ ಬುದ್ಧನು ಅವತರಿಸಿದ ಸಮಯದಲ್ಲಿ ಜನಸಾಮಾನ್ಯರು ನಾಸ್ತಿಕರಾಗಿದ್ದರು. ಆಗ ಎಲ್ಲರೂ ನಾಸ್ತಿಕರಾಗಿದ್ದರು, ಅಂದ್ರೆ ದೇವರ ಭಕ್ತಿ ಯಾರಿಗೂ ನಂಬಿಕೆ ಇರಲಿಲ್ಲ. ಬೇರೆ ಎಲ್ಲದಕ್ಕಿಂತ ಪ್ರಾಣಿ ಮಾಂಸ ಅವರಿಗೆ ಮುಖ್ಯವಾಗಿತ್ತು. ಎಲ್ಲರೂ ಪ್ರಾಣಿ ಮಾಂಸ ತಿಂತಾ ಇದ್ರು. ವೈದಿಕ ಯಜ್ಞಗಳ ನೆಪದಲ್ಲಿ ಪ್ರತಿಯೊಂದು ಸ್ಥಳವು ವಾಸವಾಗಿ ಕಟುಕರ ಮನೆಯಾಗಿ ಹೋಗಿತ್ತು. ಅಂದ್ರೆ ಎಲ್ಲ ಕಡೆ ಪ್ರಾಣಿ ಹತ್ಯೆ, ಯಾವುದೇ ನಿಯಂತ್ರಣವಿಲ್ಲದೆ ಪ್ರಾಣಿ ಹತ್ಯೆಯಲ್ಲಿ ಜನರು ತೊಡಗಿದರು. ಬಡ ಪಶುಗಳು ಮೇಲೆ ದಯೆ ತಾಳಿ ಭಗವಾನ್ ಬುದ್ಧನು ಅಹಿಂಸಾ ತತ್ವವನ್ನು ಬೋಧಿಸಿದನು. ಅಂದ್ರೆ ಈ ಪ್ರಾಣಿಗಳ ಮೇಲೆ ದಯೆ ತಾಳಿ ಅವತಾರ ಎತ್ತಿದನು. ತಾನು ವೇದವನ್ನು ನಂಬುವುದಿಲ್ಲವೆಂದು ಹೇಳಿದನು. ವೇದಗಳನ್ನು ನಾನು ನಂಬುವುದಿಲ್ಲ ಅಂತ ಹೇಳಿದ ಬುದ್ಧ. ಪ್ರಾಣಿ ಬಳಿಯಿಂದ ಉಂಟಾಗುವ ಮನೋವೈಜ್ಞಾನಿಕವಾದ ವಿರುದ್ಧ ಪರಿಣಾಮಗಳ ಬಗ್ಗೆ ಅವನು ಒತ್ತು ಕೊಟ್ಟು ಮಾತನಾಡಿದನು. ಟೋಟಲ್ ಅಂದ್ರೆ ಈ ಪ್ರಾಣಿಯತ್ತ ನಿಲ್ಲಿಸಲಿಕ್ಕೆ ಒಂದು ಉದ್ದೇಶವಾಗಿತ್ತು. ಭಗವಂತನ ಶ್ರದ್ಧೆ ಇಲ್ಲದ ಕಲಿಯುಗದ ಅಲ್ಪಜ್ಞಾನಿಗಳು ಬುದ್ಧನ ತತ್ವವನ್ನು ಅನುಸರಿಸಿದರು. ನೋಡಿ, ಭಗವಂತನ ಶ್ರದ್ಧೆ ಇಲ್ಲದವರು ಅವರ ಅಲ್ಪಜ್ಞಾನಿಗಳಂತೆ ಬುದ್ಧನ ತತ್ವ ಅನುಸರಿಸಿದರು. ಅಹಿಂಸಾ ಮತ್ತು ನೈತಿಕ ಶಿಸ್ತುಗಳ ಬಗ್ಗೆ ಅವರು ತಾತ್ಕಾಲದ ಶಿಕ್ಷಣ ಪಡೆದರು. ದೈವ ಸಾಕ್ಷಾತ್ಕಾರದ ದಾರಿಯಲ್ಲಿ ಮುನ್ನಡೆಯಲು ಇವೇ ಆರಂಭದ ಹೆಜ್ಜೆಗಳು. ನೋಡಿ, ಈಗ ದೈವ ಸಾಕ್ಷಾತ್ಕಾರ, ಭಗವಂತ ಸಾಕ್ಷಾತ್ಕಾರ ಆಗಬೇಕು, ಫಸ್ಟಿಗೆ ನಾವು ಪ್ರಾಣಿ ಹತ್ಯೆಯನ್ನು ನಿಲ್ಲಿಸಬೇಕು, ಮೊದಲ ಹೆಜ್ಜೆ ಅಂತ. ಬುದ್ಧನ ನಾಸ್ತಿಕರನ್ನು ಉದ್ದೇಶಪೂರ್ವಕವಾಗಿ ಮಾರ್ಗಾಚ್ಯುತರನ್ನಾಗಿ ಮಾಡಿದನು. ಬುದ್ಧನ ತತ್ವಗಳನ್ನು ಅನುಸರಿಸಿದ ಅಂತ ನಾಸ್ತಿಕರು ದೇವರಲ್ಲಿ ನಂಬಿಕೆ ಉಳ್ಳವರಾಗಲಿಲ್ಲ. ಅವ್ರಿಗೆ ದೇವರನ್ನು ನಂಬಿಕೆ ಇಲ್ಲ. ಆದ್ರೆ ಈಗ ಕೂಡ ಚೈನಾದಲ್ಲಿ ಅವರು ಬುದ್ಧನಿಗೆ ಅಗರಬತ್ತಿ ಹೀಗೆ ಮಾಡ್ತಾರೆ. ಒಂದು ರೀತಿಯಲ್ಲಿ ಎಂತ ಕೃಷ್ಣ, ಅದು ಒಂದು ರೀತಿಯಲ್ಲಿ ಪೂಜೆ ಹೀಗೆ ಮಾಡುವಂಥದ್ದು. ಆದರೆ ಭಗವಾನ್ ಬುದ್ಧನಲ್ಲಿ ಒಂದು ಎಂತ ಅಂದ್ರೆ ಅಲ್ಲಿ ಚೈನಾದಲ್ಲಿ ಬುದ್ಧನ ಫಾಲೋ ಮಾಡ್ತಾರೆ. ಆದ್ರೆ ಬುದ್ಧನ ತತ್ವ ಅಂದ್ರೆ ಪ್ರಾಣಿಯನ್ನು ತಿಂತಾರೆ. ಪ್ರಭುಪಾದ ಇದು ಟೋಟಲಿ ಅಂದ್ರೆ ಟೋಟಲಿ ರಾಂಗ್ ಅಂತ ಪ್ರಭುಪಾದ ಹೇಳಿದ್ದಾರೆ. ಆದರೆ ಭಗವಾನ್ ಬುದ್ಧನಲ್ಲಿ ಮಾತ್ರ ಅವರಿಗೆ ಪರಿಪೂರ್ಣವಾದ ಶ್ರದ್ಧೆ ಇತ್ತು. ಆ ಬುದ್ಧನಾದರೂ ಭಗವಂತನ ಅವತಾರವೇ ಆಗಿದ್ದರು. ನೋಡಿ, ಈ ಬುದ್ಧಿಸ್ಟ್ಗಳಿಗೆ ಟೋಟಲ್ ಬುದ್ಧನ ಶ್ರದ್ಧೆ ಉಂಟು. ಆದ್ರೆ ಅವನ ಫಿಲಾಸಫಿ ಅಂತಂದ್ರೆ ಪ್ರಾಣಿ ಹತ್ಯೆ ಮಾಡಬಾರ್ದು, ಅದನ್ನೀಗ ತಿಂತಾ ಇದ್ದಾರೆ ತುಂಬಾ ಬುದ್ಧಿಸ್ಟ್ನವರು. ಆ ಬುದ್ಧನಾದರೂ ಭಗವಂತನ ಅವತಾರವೇ ಆಗಿದ್ದನು. ಹೀಗಾಗಿ ದೇವರಲ್ಲಿ ನಂಬಿಕೆ ಇಲ್ಲದ ಜನರನ್ನು ಬುದ್ಧನ ರೂಪದಲ್ಲಿ ದೇವರನ್ನು ನಂಬುವಂತೆ ಮಾಡಲಾಯಿತು. ಅದೇ ಬುದ್ಧನ ದಯೆ. ದೈವ ಶ್ರದ್ಧೆ ಇಲ್ಲದವರನ್ನು ತನ್ನಲ್ಲಿ ಶ್ರದ್ಧೆ ಹೊಂದುವಂತೆ ಮಾಡಿದನು. ಅಂದ್ರೆ ಯಾರಿಗೆ ಈ ನಾಸ್ತಿಕರಿಗೆ ಶ್ರದ್ಧೆ ಇಲ್ಲ, ಅಲ್ಲಿ ಬುದ್ಧನಲ್ಲಿ ಶ್ರದ್ಧೆ ಇಡುವಾಗೆ ಮಾಡಿದನು. ಭಗವಾನ್ ಬುದ್ಧನ ಅವತಾರವು ಮುಂಚೆ ಪ್ರಾಣಿಗಳನ್ನು ಬಲಿ ಕೊಡುವುದು ಸಮಾಜದ ಅತ್ಯಂತ ಪ್ರಧಾನ ಲಕ್ಷ್ಯವಾಗಿತ್ತು. ಬುದ್ಧ ಬರುವ ಮುಂಚೆ ಪ್ರಾಣಿ ಹತ್ಯೆ ಆಗ್ತಿತ್ತು. ಇಂತಹ ಪ್ರಾಣಿ ಹತ್ಯೆಯನ್ನು ಜನರು ವೈದಿಕ ಯಜ್ಞಗಳೆಂದು ಸಮರ್ಥಿಸುತ್ತಿದ್ದರು. ಇದನೆಂತ ಅಂದ್ರೆ ವೈದಿಕ ಯಜ್ಞ, ಅದನ್ನು ಸಮರ್ಥನೆ ಮಾಡ್ತಿದ್ರು. ಅಧಿಕೃತ ಗುರು ಶಿಷ್ಯ ಪರಂಪರೆಯ ಮೂಲಕ ವೇದಾಧ್ಯಯನ ಮಾಡದಿರುವ ಸಂದರ್ಭದಲ್ಲಿ ವೇದಗಳ ಸಾಮಾನ್ಯ ಓದುಗರು ಅದರ ಅಲಂಕಾರಿಕ ಭಾಷೆಯಿಂದ ದಾರಿ ತಪ್ಪುತ್ತಾರೆ. ನೋಡಿ, ಯಾಕೆಂದ್ರೆ ಗುರು ಶಿಷ್ಯ ಪರಂಪರೆ ಇಲ್ಲದಿದ್ರೆ ಹೀಗೆ ಆಗುವಂಥದ್ದು. ಈ ಎಲ್ಲ ಮೆಡಿಟೇಷನ್ ಸೆಂಟರ್ಸ್ ಎಲ್ಲರೂ ಅವರು ಎಂತಂದ್ರೆ ಗುರು ಶಿಷ್ಯ ಪರಂಪರೆ ಇಲ್ಲ, ಅವ್ರದ್ದು 19 ಅವ್ರು ಹೇಳಿದೆ ವೇದ ವಾಕ್ಯ. ನೋಡಿ, ಇಲ್ಲಿ ಕರೆಕ್ಟ್ ಹೇಳಿದ್ದಾರೆ. ಅಧಿಕೃತ ಗುರು ಶಿಷ್ಯ ಪರಂಪರೆ ಮೂಲಕ ವೇದಾಧ್ಯಯನ ಮಾಡದಿರುವ ಸಂದರ್ಭದಲ್ಲಿ ವೇದಗಳ ಸಾಮಾನ್ಯ ಓದುಗರು ಅದರ ಅಲಂಕಾರಿಕ ಭಾಷೆಯಿಂದ ದಾರಿ ತಪ್ಪುತ್ತಾರೆ. ಭಗವದ್ಗೀತೆ ಅಂತ ಮೂರ್ಖರು ವಿದ್ವಾಂಸರ ಬಗ್ಗೆ ಅವಿಪಶ್ಚಿತ ಟೀಕೆಯನ್ನು ಮಾಡಲಾಗಿದೆ. ವೇದ ಸಾಹಿತ್ಯದ ಮೂರ್ಖ ಪಂಡಿತರು ಆಧ್ಯಾತ್ಮಿಕ ಸಂದೇಶವನ್ನು ಗುರು ಶಿಷ್ಯ ಪರಂಪರೆಯ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮೂಲಗಳಿಂದ ಗ್ರಹಿಸಲು ಎಚ್ಚರ ವಹಿಸಿದ್ದರೆ ನಿಶ್ಚಯವಾಗಿ ಅವರು ದಾರಿ ತಪ್ಪುತ್ತಾರೆ. ನೋಡಿ,
ಅದಕ್ಕೆ ಹೇಳೋದು ಗುರು ಶಿಷ್ಯ ಪರಂಪರೆ ಬೇಕೇ ಬೇಕು, ಇಲ್ಲದೆ ಅವ್ರು ದಾರಿ ತಪ್ಪುತ್ತಾರೆ. ಅಂಥವರಿಗೆ ವಿದ್ಯುಕ್ತ ಆಚರಣೆಗಳೇ ಸರ್ವಸ್ವವೆನಿಸುತ್ತದೆ. ಯಥೋಮತ್ ತಥೋಮತ್. ಅವ್ರು ಎಂತ ಮಾಡೋದು ಅದು ಸರಿ, ಅವರಿಗೆ ಆಳವಾದ ಜ್ಞಾನವಿರುವುದಿಲ್ಲ. ಭಗವದ್ಗೀತೆಯಲ್ಲಿ 15:15 ಪ್ರಕಾರ ವೇದೇ ಸರ್ವೇರ್ ಹಾಮ್ಯ ವೇದ, ಕೃಷ್ಣ ಅಂತ ಹೇಳಿದಾನೆ, ವೇದಗಳ ಇಡೀ ವ್ಯವಸ್ಥೆಯಲ್ಲಿ ಉದ್ದೇಶ ದೇವೋತ್ತಮ ಪರಮಪುರುಷನು ಕಡೆಗೆ ಒಬ್ಬ ವ್ಯಕ್ತಿಯನ್ನು ಕ್ರಮವಾಗಿ ಕರೆದೊಯ್ಯುವುದು. ಸರ್ವಸ್ಯ ಚಾಹಂ ವೃದ್ಧಿ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪವನಂಶ ವೇದೇ ಸರ್ವೇರ್ ಹಾಮ್ಯ ವೇದ್ಯೋ ವೇದಾಂಕೃತ್ ವೇದವಿದ್ ಚಾಹಂ. ಅಂದ್ರೆ ವೇದಗಳನ್ನು ತಿಳಿಯಬೇಕಾದ ಕೃಷ್ಣ, ಅದು ಜನರಿಗೆ ಗೊತ್ತಿಲ್ಲ, ಇದು ಮೂರ್ಖರು ತುಂಬಾ. ವೇದ ಸಾಹಿತ್ಯದ ಪ್ರಧಾನ ವಸ್ತು ದೇಯವೇ, ದೇವೋತ್ತಮ ಪರಮಪುರುಷ, ಜೀವಾತ್ಮ, ಐಹಿಕ ಜಗತ್ತು, ಇವುಗಳನ್ನು ಅಂತ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು. ನೋಡಿ, ದೇವರು ಯಾರು, ನಾವು ಯಾರು, ಜೀವ ಯಾರು, ಆತ್ಮ ಎಂತ, ಈ ದೇಹ ಎಂತ, ಪರಮಾತ್ಮ ಎಂತ, ಇದನ್ನೆಲ್ಲ ಅರ್ಥ ಮಾಡೋದು ನಿಜವಾಗಿ ವೇದದ ಮೇನ್ ಕೆಲಸ. ಅದು ಜನರಿಗೆ ಇದು ಗೊತ್ತಿಲ್ಲ. ಅಂತಹ ಸಂಬಂಧವನ್ನು ಗ್ರಹಿಸುವುದು ಮೇಲೆ ಈ ಸಂಬಂಧದ ಚಟುವಟಿಕೆಗಳು ಪ್ರಾರಂಭವಾಗುತ್ತದೆ. ಆ ಪ್ರಕ್ರಿಯೆಯ ಪರಿಣಾಮವಾಗಿ ದೇವೋತ್ತಮ ಪರಮಪುರುಷನನ್ನು ಮತ್ತೆ ಸೇರುವ ಜೀವನದ ಪರಮೋದ್ದೇಶ ಸರಳವಾಗಿ ಈಡೇರುತ್ತದೆ. ಅಂದ್ರೆ ನಾವು ಮರಳಿ ದೇವೋತ್ತಮ ನಡೆಗೆ ಹೋಗುವುದು ನಮ್ಮ ಮೇನ್ ಗುರಿ, ಬ್ಯಾಕ್ ಟು ಗಾಡ್ ಎಟ್ ಪ್ರಭುಪಾದ ಹೇಳ್ತಾರೆ. ಅದು ಜನರಿಗೆ ಇದು ಗುರಿ ಗೊತ್ತಿರಲಿಲ್ಲ. ದುರದೃಷ್ಟವಶಾತ್ ಅನಧಿಕೃತ ವೈದಿಕ ವಿದ್ವಾಂಸರು ಶುದ್ಧೀಕರಣ ಆಚರಣಾ ವಿಧಿಗಳಿಗೆ ಕಟ್ಟು ಬೀಳುತ್ತಾರೆ. ಇದರಿಂದಾಗಿ ಅವರ ಸಹಜವಾದ ಉದ್ಧಾರ ಮಾರ್ಗಕ್ಕೆ ತಡೆ ಉಂಟಾಗುತ್ತದೆ. ಅಂದ್ರೆ ಅವರಿಗೆ ಗೊತ್ತಿಲ್ಲ ಎಂತ ಮಾಡ್ಬೇಕಂತ. ದಾರಿ ತಪ್ಪಿದ ನಾಸ್ತಿಕ ಪ್ರವೃತ್ತಿಯ ವ್ಯಕ್ತಿಗಳಿಗೆ ಭಗವಾನ್ ಬುದ್ಧನ ಈಶ್ವರ ತತ್ವದ ಮೂರ್ತ ರೂಪ ಈ ನಾಸ್ತಿಕರಿಗೆ ಭಗವಾನ್ ಬುದ್ಧನು ಈಶ್ವರ ತತ್ವದ ಮೂರ್ತ ರೂಪ ಆಗಿದ್ದಾರೆ. ಆದ್ದರಿಂದ ಬುದ್ಧನು ಪ್ರಾಣಿ ಹತ್ಯೆಯ ಅಭ್ಯಾಸವನ್ನು ಮೊದಲು ಪ್ರತಿಬಂಧಿಸಬೇಕೆಂದು ಅಪೇಕ್ಷಿಸಿದನು. ಅವನ ಮೇನ್ ಇಂಟೆನ್ಷನ್ ಅಂದರೆ ಪ್ರಾಣಿ ಹತ್ಯೆ ನಿಲ್ಲಿಸಬೇಕು. ಭಗವದ್ಧಾಮಕ್ಕೆ ಮರಳುವ ಮಾರ್ಗದಲ್ಲಿ ಪ್ರಾಣಿ ಹಂತಕರು ಅಪಾಯಕಾರಿ ಅಡಚಣೆಗಳಾಗಿದ್ದಾರೆ. ಅಂದ್ರೆ ನಿಮಗೆ ಭಗವದ್ಧಾಮಕ್ಕೆ ಹೋಗ್ಬೇಕಿದ್ರೆ ನೀವು ಪ್ರಾಣಿ ಹತ್ಯೆ ಮಾಡ್ತಾ ಇದ್ರೆ ನಿಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಪ್ರಾಣಿ ಹಂತಕರಲ್ಲಿ ಎರಡು ಬಗೆಯಿದೆ ನೋಡಿ. ಯಾವುದೆಲ್ಲ? ಆತ್ಮವನ್ನು ಕೆಲವು ಬಾರಿ ಪ್ರಾಣಿ ಅಥವಾ ಜೀವಿ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಪ್ರಾಣಿಗಳನ್ನು ಕೊಳ್ಳುವವರು ಮತ್ತು ಆತ್ಮದ ಅಸ್ತಿತ್ವವನ್ನು ಕಳೆದುಕೊಂಡವರು ಇಬ್ಬರು ಪಶುಪಾತಕರೇ. ಎರಡು ಕೂಡ ಪ್ರಾಣಿ ಹಂತಕರು, ಒಂದು ಆತ್ಮವನ್ನು ಕೊಲ್ಲುವ ಮತ್ತೆ ಪ್ರಾಣಿಗಳನ್ನು ಕೊಲ್ಲುವ. ದೇವೋತ್ತಮ ಪರಮಪುರುಷನ ಆಧ್ಯಾತ್ಮಿಕ ಸಂದೇಶವು ಕೇವಲ ಪಶುಪಾತರಿಗೆ ಮಾತ್ರ ರುಚಿಸಲಾರದು ಎಂಬುದಾಗಿ ಪರೀಕ್ಷೆ ಮಹಾರಾಜನು ಹೇಳಿದ್ದಾನೆ. ಅಂದ್ರೆ ದೇವೋತ್ತಮ ಪರಮಪುರುಷನ ವಿಷಯ ಈಗ ನೋಡಿ, ಈ ಜಾಸ್ತಿ ಮಾಂಸಾಹಾರಿ ತಿಂತಾರೆ, ಅವರಿಗೆ ಅದರ ರುಚಿಯೇ ಇಲ್ಲ. ನೀವು ಹೇಳಿ, ಗಂಟೆಗಟ್ಟಲೆ ಹೇಳಿ, ಅವರಿಗೆ ರುಚಿ ಬರುವುದಿಲ್ಲ ಭಗವಂತನ ವಿಷಯ. ಆದ್ದರಿಂದ ಜನಗಳನ್ನು ದೇವೋತ್ತಮ ಪರಮಪುರುಷನ ಮಾರ್ಗದಲ್ಲಿ ಕೊಂಡೊಯ್ಯಬೇಕೆಂದರೆ ಅವರಿಗೆ ಮೊಟ್ಟ ಮೊದಲು ಪ್ರಾಣಿ ಹತ್ಯೆ ಅಭ್ಯಾಸವನ್ನು ಕೈ ಬಿಡುವಂತೆ ಬೋಧಿಸಬೇಕು. ಫಸ್ಟ್ ಸ್ಟೆಪ್ ಎಂತಂದ್ರೆ, ನೀವು ಆಧ್ಯಾತ್ಮಿಕ ಬರುವುದಾದ್ರೆ ಫಸ್ಟ್ ಸ್ಟೆಪ್ ನಿಮ್ಮ ಎಂತಂದ್ರೆ ಪ್ರಾಣಿ ಹತ್ಯೆ ನೀವು ಬಿಡ್ಬೇಕು. ಇಲ್ಲ ನಿಮಗೆ ಆಧ್ಯಾತ್ಮಿಕದಲ್ಲಿ ಪ್ರೋಗ್ರೆಸ್ ಆಗಲಿಕ್ಕೆ ಆಗುದಿಲ್ಲ. ಆಧ್ಯಾತ್ಮ ಸಾಕ್ಷಾತ್ಕಾರ ಪ್ರಾಣಿ ಹತ್ಯೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂದು ಹೇಳುವುದು ಪರಮ ಮೂರ್ಖತನ. ಎಲ್ಲ ಸೋಕಾಲ್ಡ್ ಸಂಸ್ಥೆಗಳು, ಆಧ್ಯಾತ್ಮಿಕ ಸಂಸ್ಥೆಗಳು ತುಂಬಾ ಉಂಟು ಭಾರತದಲ್ಲಿ, ಬೋಗಸ್ ಆಧ್ಯಾತ್ಮಿಕ ಸಂಸ್ಥೆಗಳು. ಅವರೆಲ್ಲ ಹೇಳುವುದಂತ ಎಂತ, ಆಧ್ಯಾತ್ಮ ಸಾಕ್ಷಾತ್ಕಾರ ಪ್ರಾಣಿ ಹತ್ಯೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂದು ಹೇಳ್ತಾರೆ ಅವರು. ಅದು ಮೂರ್ಖತನ. ಪ್ರಾಣಿ ಹತ್ಯೆ ಮತ್ತು ಆಧ್ಯಾತ್ಮ ಸಾಕ್ಷಾತ್ಕಾರ ಇವು ಪರಸ್ಪರ ಸಂಬಂಧವಿಲ್ಲದವು ಎಂಬ ಅಪಾಯಕಾರಿ ಸಿದ್ಧಾಂತವೇ ಕಾರಣವಾಗಿ ಅನೇಕ ಹುಸಿ ಸನ್ಯಾಸಿಗಳು ಕಲಿಯುಗದ ಪ್ರಭಾವದಿಂದ ಉದ್ಭವಿಸಿ ವೇದಗಳ ಮುಸುಕಿನಲ್ಲಿ ಪ್ರಾಣಿ ಹತ್ಯೆಯನ್ನು ಬೋಧಿಸುತ್ತಾರೆ. ನೋಡಿ, ತುಂಬಾ ಮಂದಿ ಇದ್ದಾರೆ, ಆ ಹೆಸರುಗಳು ಚೈನಾದಲ್ಲಿ ಬೇರೆ ಕಡೆ ಎಲ್ಲ ಇದ್ದಾರೆ. ಅವರೆಲ್ಲ ಪ್ರಾಣಿ ಸನ್ಯಾಸಿಗಳು, ಅದೇ ಪ್ರಾಣಿ ಮಾಂಸ ತಿಂತಾರೆ. ಚೈನಾ ಬೇಡ, ಭಾರತದಲ್ಲಿ ಒಂದು ತುಂಬಾ ಮುಖ್ಯ, ನಾನು ಹೆಸರು ಹೇಳುವುದಿಲ್ಲ, ಹೆಚ್ಚಿನ 99% ಅವರನ್ನು ಫಾಲೋ ಮಾಡುವಂಥದ್ದು. ಆ ಸಂಸ್ಥೆಯಲ್ಲಿ ಅವ್ರದ್ದು ಇಬ್ಬರಿಗೆ ಟೈಟಲ್ ಉಂಟು, ಆದರೆ ಆ ಟೈಟಲ್ ಹೆಸರು ನಾವು ಕರಿಬಾರ್ದು. ಅವರಿಗೆ ದೊಡ್ಡ ಹೆಸರು ಕೂಡ ಉಂಟು, ನಾನು ಹೆಸರು ಕೂಡ ಹೇಳುವುದಿಲ್ಲ. ದೊಡ್ಡ ಟೈಟಲ್ ಉಂಟು, ಅದು ಪರಮಹಂಸ ಟೈಟಲ್, ಆದರೆ ಅವರು ಅದಕ್ಕೆ ಯೋಗ್ಯತೆ ಅಲ್ಲ. ಯಾಕಂದ್ರೆ ಇಬ್ಬರು ಕೂಡ ಪ್ರಾಣಿ ಹತ್ಯೆ ತಿಂತಾರೆ, ಅಂದ್ರೆ ಮಾಂಸ ತಿಂತಿದ್ದು. ಅವ್ರದ್ದು ಹೆಸರು ತುಂಬಾ ಪ್ರಚಾರ ಉಂಟು, ಅಂದ್ರೆ ಹೆಚ್ಚಿನವರಿಗೆ ಅವರನ್ನು ಫಾಲೋ ಮಾಡುವಂಥದ್ದು. ಆದರೆ ಅವರು ಪ್ರಾಣಿ ಹತ್ಯೆಯನ್ನು ಅಂದ್ರೆ ಪ್ರಾಣಿ ಮಾಂಸ ತಿಂತಾರೆ, ಟೋಟಲ್.
ಅನೇಕ ಹುಸಿ ಸನ್ಯಾಸಿಗಳು ಕಲಿಯುಗದ ಪ್ರಭಾವದಿಂದ ಉದ್ಭವಿಸಿ ವೇದಗಳ ಹೊಸ ಮುಸುಕಿನಲ್ಲಿ ಪ್ರಾಣಿಹತ್ಯೆಯನ್ನು ಬೋಧಿಸಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಮತ್ತು ಮೌಲಾನಾ ಚಾಂದ್ ಕಾಜಿ ಸಾಹೇಬ್ ಇವರ ನಡುವೆ ಸಮಾಜದಲ್ಲಿ ಈ ವಿಷಯ ಈಗಲೇ ಚರ್ಚಿತವಾಗಿದೆ. ಅಂದ್ರೆ ಚೈತನ್ಯ ಮತ್ತೆ ಚಾಂದ್ ಕಾಜಿ ಬಗ್ಗೆ ಇದಾಗ್ತದೆ. ಆಗ ಚಾಂದ್ ಕಾಜಿ ಹೇಳ್ತಾರೆ ಇದು ಮಾಡ್ಬೋದು, ಆಗ ಚೈತನ್ಯ ಹೇಳ್ತಾರೆ ಅದಕ್ಕೆ ಉಲ್ಲೇಖ ಕೊಡ್ತಾರೆ ಅದು ಮಾಡಬಾರ್ದು ಅಂತ. ಅದುಂಟು ಚೈತನ್ಯ ಚರಿತಾಮೃತದಲ್ಲಿ ಉಂಟು. ವೇದಗಳಲ್ಲಿ ಹೇಳಿರುವ ಹಾಗೆ ಪಶುಬಲಿಯ ಕಸಾಯಿಖಾನೆಯ ನಿರಂಕುಶ ಪ್ರಾಣಿ ಹತ್ಯೆಯಿಂದ ಭಿನ್ನವಾದದ್ದು. ನೋಡಿ, ಕಸಾಯಿಖಾನೆಯಲ್ಲಿ ನಾವು ಪಶುಬಲಿ ಮಾಡಬಾರ್ದು. ಶಾಸ್ತ್ರದಲ್ಲಿ ಉಂಟು ಹೇಗೆ ಅಮಾವಾಸ್ಯೆಗೆ ದೇವಿ ಎದುರೋಗಿ ಬಲಿ ಮಾಡುವಂಥ ತಿಂಗಳಲ್ಲಿ ಒಮ್ಮೆ. ಈ ರೀತಿ ಇಲ್ಲ. ಕಸಾಯಿಖಾನೆಯಲ್ಲಿ ಪ್ರಾಣಿ ಹತ್ಯೆ ಇಲ್ಲ. ತಿನ್ನುವುದಂದ್ರೆ ರೆಗ್ಯುಲೇಟೆಡ್, ಅಂದ್ರೆ ಅವನಿಗೆ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಸ್ಥಿತಿಯಲ್ಲಿ ತಿಂಗಳಿಗೊಮ್ಮೆ, ಅದು ಕೂಡ ದೇವಿ ಎದುರು ಹೇಳಿಕೊಂಡು ನಾನು ನಿನ್ನನ್ನು ಸಾಯಿಸ್ತಾ ಇದ್ದೇನೆ, ನೆಕ್ಸ್ಟ್ ಲೈಫ್ ನೀನನ್ನು ಸಾಯಿಸಬಹುದು ಅಂತ ಹೇಳಿ ಮಂತ್ರ ಹೇಳಿ ಮತ್ತೆ ಕಟ್ ಮಾಡಿ ತಿನ್ನುವಂಥದ್ದು. ಅಂದ್ರೆ ಅವನಿಗೆ ಆಗುದಿಲ್ಲ ಅಂತ ಹೇಳುವಾಗ ಆಗಿರಲಿ, ತಿಂಗಳಿಗೊಮ್ಮೆ ಮಾತ್ರ. ಆದ್ರೆ ಈ ರೀತಿ ಇಲ್ಲ, ಕಸಾಯಿಖಾನೆ ಇಲ್ಲ, ಸ್ಲಾಟರ್ ಹೌಸ್ ಇಲ್ಲ. ಪ್ರಭುಪಾದ ಹೇಳಿದರೆ ಸ್ಲಾಟರ್ ಹೌಸ್ ವೇದದಲ್ಲಿ ಇಲ್ಲ. ವೈದಿಕ ವಿದ್ವಾಂಸರೆಂದು ಕರೆಸಿಕೊಂಡವರು ಅಥವಾ ಅಸುರರು ವೇದಗಳಲ್ಲಿ ಪ್ರಾಣಿ ಹತ್ಯೆ ದುಷ್ಟಾಂತಗಳನ್ನು ಎತ್ತಿ ಹಿಡಿದರು. ಆದ ಕಾರಣವೇ ಭಗವಾನ್ ಬುದ್ಧನು ಮೇಲ್ನೋಟಕ್ಕೆ ವೇದಗಳ ಸರ್ವಮಹತ್ವವನ್ನು ತಿರಸ್ಕರಿಸಲು. ಯಾಕೆ ಇದನ್ನು ವೇದಗಳನ್ನು ತಿರಸ್ಕರಿಸ? ಯಾಕೆಂದ್ರೆ ಈ ಪ್ರಾಣಿ ಹತ್ಯೆಯನ್ನು ನಿಲ್ಲಿಸಲಿಕ್ಕೆ, ಜನಗಳನ್ನು ಪ್ರಾಣಿ ಹತ್ಯೆ ಅಭ್ಯಾಸದಿಂದ ಪಾರು ಮಾಡಲು ಮತ್ತು ಬಡಪಾಯಿ ಪ್ರಾಣಿಗಳ ಹತ್ಯೆಯಾಗದಂತೆ ಕಾಪಾಡಲು ಭಗವಾನ್ ಬುದ್ಧನು ವೇದಗಳನ್ನು ತಿರಸ್ಕರಿಸಿದನು. ಜಾಗತಿಕ ಭ್ರಾತೃತ್ವ, ಶಾಂತಿ, ನ್ಯಾಯ ಮತ್ತು ಸಮಾನತೆಯ ಮಾತನಾಡುತ್ತಲೇ ಜನರು ತಮ್ಮ ಸೋದರ ಜೀವಿಗಳಾದ ಪ್ರಾಣಿಗಳ ಹತ್ಯೆಯನ್ನು ತೊಡಗುತ್ತಾರೆ. ದೊಡ್ಡ ದೊಡ್ಡ ಮಾತಾಡ್ತಾರೆ, ಶಾಂತಿ, ನ್ಯಾಯ ಇದೆಲ್ಲ ಮಾತಾಡ್ತಾರೆ, ಆದರೆ ಪ್ರಾಣಿ ಹತ್ಯೆ ಮಾಡ್ತಾರೆ. ಟೋಟಲಿ ಅವರಿಗೆ ಮಾತಾಡೋ ರೈಟೇ ಇಲ್ಲ. ನೋಡಿ, ಹೆಚ್ಚಿನವರು ದೊಡ್ಡ ದೊಡ್ಡ ಮಾತಾಡ್ತಾರೆ, ಹಾಗೆ ಹೀಗೆ ಪ್ರಾಣಿ ಹತ್ಯೆ ಮಾಡ್ತಾರೆ. ಪ್ರಾಣಿಗಳ ಹತ್ಯೆ ನಡೆದಿರುವಾಗ ನ್ಯಾಯ ಎಂಬುದು ಸಾಧ್ಯವಿಲ್ಲ. ನೋಡಿ, ಅವ ಅಂದ್ರೆ ಅಪರಾಧಿ, ಅವನ ನ್ಯಾಯ ಅಂದ್ರೆ ಅವನಿಗೆ ಶಿಕ್ಷೆ ಸಿಗಲೇಬೇಕು. ಆದ್ದರಿಂದಲೇ ಭಗವಾನ್ ಬುದ್ಧನು ಪ್ರಾಣಿ ಹತ್ಯೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಅಪೇಕ್ಷೆ ಪಟ್ಟನು. ಹೀಗೆ ಮಾಡೋದ್ರಿಂದ ಆತನು ಅಹಿಂಸಾ ತತ್ವವು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಹೊರದೇಶದಲ್ಲೂ ಪ್ರಚಾರವಾಯಿತು. ವಾಸ್ತವವಾಗಿ ಭಗವಾನ್ ಬುದ್ಧನ ತತ್ವವನ್ನು ನಾಸ್ತಿಕ ತತ್ವವೆಂದು ಗುರುತಿಸಲ್ಪಟ್ಟಿದೆ. ಆಕ್ಚುಲಿ ಇದಕ್ಕೆ ನಾಸ್ತಿಕ ಅಂತ ಹೇಳ್ತಾರೆ. ದೇವೋತ್ತಮ ಪುರುಷನನ್ನು ಅದು ನಂಬುವುದಿಲ್ಲ. ಅವರ ತತ್ವ ದೇವರ ಪುರುಷನನ್ನು ನಂಬುವುದಿಲ್ಲ. ಬೌದ್ಧ ಧರ್ಮವು ವೇದಗಳ ಸಾರ್ವಭೌಮತ್ವವನ್ನು ನಿರಾಕರಿಸುವುದೇ ಅದಕ್ಕೆ ಕಾರಣ. ವೇದಗಳನ್ನು ಅದು ಟೋಟಲಿ ರಿಜೆಕ್ಟ್ ಮಾಡ್ತದೆ. ಆದರೆ ಇದು ಭಗವಂತನು ವಾಸ್ತವವನ್ನು ಮುಚ್ಚಿಡುವ ಉಪಾಯ ಕ್ರಿಯೆ ಮಾತ್ರ. ಭಗವಾನ್ ಬುದ್ಧನು ದೇವೋತ್ತಮ ಪರಮಪುರುಷನ ಅವತಾರ ಆಗಿದ್ದಾನೆ. ಅವ ಆಕ್ಚುಲಿ ಅವತಾರ ಆಗಿರುವಾಗ ವೇದ ಜ್ಞಾನದ ಮೂಲಕ ಪ್ರತಿಪಾದಕನೇ ಆತ. ಅವನು ವೇದಿಕ ತತ್ವಗಳನ್ನು ನಿರಾಕರಿಸಲು ಸಾಧ್ಯವೇ ಇಲ್ಲ. ಆದರೆ ಅವನು ವೇದಗಳನ್ನು ಮೇಲು ಮೇಲೆ ನಿರಾಕರಿಸುವ ಕಾರಣ ಸುರಾದ್ವೀಷರು ಅಥವಾ ಅಸುರ ದೈವ ಭಕ್ತರ ಯಾವತ್ತಿನ ವೈರಿಗಳಾಗಿದ್ದು ವೇದ ಗ್ರಂಥಗಳ ಆಧಾರದಿಂದಲೇ ಗೋಹತ್ಯೆ ಅಥವಾ ಪ್ರಾಣಿ ಹತ್ಯೆಯನ್ನು ಸಮರ್ಥಿಸಿದರು. ಯಾಕೆಂದ್ರೆ ಈ ಬುದ್ಧ ಯಾಕೆ ಇದನ್ನು ನಿಲ್ಲಿಸಿದ ಅಂದ್ರೆ ಎಲ್ಲರೂ ವೇದಗಳ ಹೆಸರಲ್ಲಿ ಗೋಹತ್ಯೆ ಮತ್ತೆ ಪ್ರಾಣಿ ಹತ್ಯೆಯನ್ನು ಸಮರ್ಥನ ಮಾಡ್ತಿದ್ರು. ಅದಕ್ಕೋಸ್ಕರ ಬುದ್ಧ ಇದನ್ನು ತಂದಿದ್ದು. ಈಗ ಇದೇ ಕೆಲಸವನ್ನು ಆಧುನಿಕಗೊಂಡ ಸನ್ಯಾಸಿಗಳು ಮಾಡುತ್ತಿದ್ದಾರೆ. ಈಗ ಪ್ರೆಸೆಂಟ್ ಸನ್ಯಾಸಿಗಳು ಇದನ್ನು ಮಾಡ್ತಾ ಇದ್ದಾರೆ. ತಿರಸ್ಕರಿಸಬೇಕಾಗಿ ಬಂತು, ಮಾಡುತ್ತಿದ್ದಾರೆ. ಅದಕ್ಕಾಗಿಯೇ ಭಗವಾನ್ ಬುದ್ಧನು ವೇದಗಳ ಸರ್ವಮಹತ್ವವನ್ನು ಸಾರಸಗಟವಾಗಿ ತಿರಸ್ಕರಿಸಬೇಕಾಗಿ ಬಂತು. ಇದೊಂದು ಕೇವಲ ತಾಂತ್ರಿಕ ಉಪಾಯ. ಆಗಲವಾಗಿದ್ದರೆ ಬುದ್ಧನು ಭಗವಂತನ ಅವತಾರವೆಂದು ಒಪ್ಪಿಕೊಳ್ಳಲಾಗುತ್ತಿರಲಿಲ್ಲ. ಆಕ್ಚುಲಿ ಅವತಾರ. ವೈಷ್ಣವ ಆಚಾರ್ಯನಾದ ಜಯದೇವನಂತ, ಈಗ ನಾವು ಓದಿದ್ದೇವೆ ಜಯದೇವ ಗೋಸ್ವಾಮಿ ಪ್ರೇಯರ್ ಅಂತ ಕವಿಗಳು ಆಧ್ಯಾತ್ಮಿಕ ಗೀತೆಗಳಲ್ಲಿ ಬುದ್ಧನ ಆರಾಧಿಸಲಾಗುತ್ತಿರಲಿಲ್ಲ. ಅಂದ್ರೆ ಅವರು ಅಲ್ಲಿ ತಂದಿದ್ದಾರೆ ಬುದ್ಧನನ್ನು. ಇಲ್ಲ ಜಯದೇವ ಗೋಸ್ವಾಮಿ ಯಾಕೆ ತರಬೇಕಿತ್ತು? ಅದು ಯಾಕೆಂದ್ರೆ ಅವ ಅವತಾರ. ಭಗವಾನ್ ಬುದ್ಧನು ವೇದಗಳ ಮೂಲಭೂತ ತತ್ವಗಳನ್ನು ತತ್ಕಾಲಕ್ಕೆ ಹೊಂದಿಕೆಯಾಗುವಂತೆ ಬೋಧಿಸಿದನು. ಶಂಕರಾಚಾರ್ಯರು ಮಾಡಿದ್ದು ಹಾಗೆ ಮಾಡಿದ್ದು. ವೇದಗಳ ಸರ್ವಮಹತ್ವವನ್ನು ಸ್ಥಾಪಿಸುವುದೇ ಬುದ್ಧನ ಉದ್ದೇಶವಾಗಿತ್ತು. ಆದ್ದರಿಂದಲೇ ಭಗವಾನ್ ಬುದ್ಧ ಮತ್ತು ಆಚಾರ್ಯ ಶಂಕರರು ದೇವಾಸ್ತಿಕ್ಯದ ಮಾರ್ಗವನ್ನು ತೆರೆದರು. ವೈಷ್ಣವ ಆಚಾರ್ಯರು
ಅದರಲ್ಲೂ ಮುಖ್ಯವಾಗಿ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭು ಭಗವದ್ಧಾಮಕ್ಕೆ ಹಿಂದಿರುಗುವ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಜನತೆಯನ್ನು ಮುನ್ನಡೆಸಿದರು. ಮತ್ತೆ ಚೈತನ್ಯ ಮಹಾಪ್ರಭು ಅದನ್ನು ಮುನ್ನಡೆಸಿದರು. ಈಗ ಲಾಸ್ಟ್ ಪ್ಯಾರ. ಭಗವಾನ್ ಬುದ್ಧನ ಅಹಿಂಸಾ ತತ್ವದಲ್ಲಿ ಈಗ ಜನರು ಆಸಕ್ತಿ ವಹಿಸುತ್ತಿರುವುದು ನಮಗೆ ಸಂತೋಷವನ್ನು ಉಂಟು ಮಾಡುತ್ತದೆ. ಭಗವಾನ್ ಬುದ್ಧನ ಅಹಿಂಸಾ ತತ್ವದಲ್ಲಿ ಈಗ ಜನರು ಆಸಕ್ತಿ ವಹಿಸುವುದು ನಮಗೆ ಸಂತೋಷ ಉಂಟು ಮಾಡುತ್ತದೆ ಪ್ರಭುಪಾದ ಹೇಳ್ತಾರೆ. ಆದರೆ ನೋಡಿ, ಪ್ರಭುಪಾದ ಆದರೆ ಉಂಟು, ಈ ಜನರು ಅಹಿಂಸಾ ತತ್ವವನ್ನು ನಿಜಕ್ಕೂ ಗಂಭೀರವಾಗಿ ತೆಗೆದುಕೊಂಡು ಕಸಾಯಿಖಾನೆಗಳನ್ನು ಸಂಪೂರ್ಣವಾಗಿ ಮುಚ್ಚಿಸಬಲ್ಲರೇ? ಪ್ರಭುಪಾದ ಪ್ರಶ್ನೆ. ಮುಚ್ಚಿಸುವುದಿಲ್ಲ ಅವರು. ಬುದ್ಧನನ್ನು ಇದು ಮಾಡ್ತಾರೆ, ಯಾಕೆಂದ್ರೆ ಅವರಿಗೆ ಶೂನ್ಯವಾದಿ ಬೇಕು, ಆಕಾರ ಇಲ್ಲ. ಆದರೆ ಕಸಾಯಿಖಾನೆ ನಿಲ್ಲಿಸುವುದಿಲ್ಲ. ಹಾಗೆ ಮಾಡದಿದ್ದರೆ ಅವರ ಅಹಿಂಸಾ ತತ್ವಕ್ಕೆ ಯಾವ ಅರ್ಥವೂ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಈ ಎಲ್ಲ ಸೋಕಾಲ್ಡ್ ಆಧ್ಯಾತ್ಮಿಕವಾದಿಗಳು ಅವರ ಅಹಿಂಸಾ ತತ್ವಕ್ಕೆ ಅರ್ಥ ಇಲ್ಲ, ಯಾಕಂದ್ರೆ ಅವರು ಈ ಕಸಾಯಿಖಾನೆಯನ್ನು ಮುಚ್ಚಿಸಬೇಕು. ಕಲಿಯುಗ 5000 ವರ್ಷಗಳ ಹಿಂದಿನ ಆರಂಭಕ್ಕೆ ಸ್ವಲ್ಪ ಮುಂಚಿನ ಕಾಲದಲ್ಲಿ ಶ್ರೀಮದ್ ಭಾಗವತ ರಚನೆಯಾಗಿದೆ. ಅಂದ್ರೆ 5000 ವರ್ಷ ಹಿಂದೆ ರಚನೆ ಆಗಿದೆ. ಭಗವಾನ್ ಬುದ್ಧನು ಅವತರಿಸಲು ಸುಮಾರು 2600 ವರ್ಷಗಳ ಹಿಂದೆ. ನೋಡಿ, ಅವ್ರದ್ದು ಟೈಮ್ ಕೂಡ ಉಂಟು ಯಾವಾಗ ಅವರು ಬಂದಿದ್ದಾರೆ ಅಂತ. ಆದರೆ ಶ್ರೀಮದ್ ಭಾಗವತದಲ್ಲಿ ಭಗವಾನ್ ಬುದ್ಧನ ಬಗ್ಗೆ ಅವನು ಅವತರಿಸುವ ಮೊದಲೇ ಉಲ್ಲೇಖಿಸಲಾಗಿದೆ. ನೋಡಿ, ಬುದ್ಧ ಬರುವ ಮುಂಚೆನೇ ವೇದವ್ಯಾಸರಿಗೆ ಗೊತ್ತಾಗಿದೆ. ಇದಕ್ಕೆ ಹೇಳುದು ಅಂದ್ರೆ ಶಾಸ್ತ್ರದಲ್ಲಿ ಎಲ್ಲ ಗೊತ್ತಾಗ್ತದೆ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್. ಪಾರದರ್ಶಿಯಾದ ಈ ಗ್ರಂಥದ ಅಧಿಕೃತ ಅಂತದ್ದು ಮಟ್ಟದ್ದು. ನೋಡಿ, ಇದಕ್ಕೆ ಹೇಳುದು ಈ ಗ್ರಂಥ ಟಾಪ್ ಮೋಸ್ಟ್, ಎಲ್ಲ ಗೊತ್ತಾಗ್ತದೆ. ಶ್ರೀಮದ್ ಭಾಗವತದಲ್ಲಿ ಇಂಥ ಅನೇಕ ಭವಿಷ್ಯತ್ ವಾಣಿಗಳಿವೆ ಮತ್ತು ಕಾಲಕ್ಕೆ ಅವು ಸತ್ಯವಾಗಿ ಪರಿಣಮಿಸಿದೆ. ಅಂದ್ರೆ ಈಗ ಶ್ರೀಮದ್ ಭಾಗವತದಲ್ಲಿ 11 ಸ್ಕಂದದಲ್ಲಿ ಚೈತನ್ಯ ಬರ್ತಾರೆ ಅಂತ ಉಂಟು. ಕೃಷ್ಣ ವರ್ಣಂ ತುಷಾ ಕೃಷ್ಣ ಸಂಗೋಪಾಂಗಾಸ ಪಾರ್ಷದಂ ಯಜ್ಞ ಸಂಕೀರ್ತಂ ಪ್ರಾಯರ್ ಯಜ್ಞ ಸುಮೇಧಶ, ಅದು ಆಲ್ರೆಡಿ ಬಂದಿದ್ದಾರೆ. ಎಲ್ಲ ಉಂಟು. ಕಲ್ಕಿ ಬರೋದು ಉಂಟು, 12 ಸ್ಕಂದದಲ್ಲಿ ಉಂಟು. ಕಲಿಯುಗ ದಂಡಲ್ಲಿ 4,20,000 ಅಂದ್ರೆ 4 ಲಕ್ಷ ಇನ್ನು 27,000 ಉಂಟು. 4 ಲಕ್ಷ ವರ್ಷ ಆದ್ಮೇಲೆ ಕಲ್ಕಿ ಬರ್ತಾರೆ ಅಂತ ಉಂಟು, ಬರ್ತಾರೆ, ಎಲ್ಲ ಉಂಟು ಶಾಸ್ತ್ರದಲ್ಲಿ. ಓಕೆ, ಶ್ರೀಮದ್ ಇಂಥ ಅನೇಕ ಭವಿಷ್ಯ ಪ್ರಾಣಿಗಳನ್ನು ಸತ್ಯವಾಗಿ ಪರಿಣಮಿಸಿದೆ. ದೋಷಮುಕ್ತವಾದ, ಭ್ರಮಾತೀತವಾದ, ಮೋಸಗಾರಿಕೆ, ಅಪರಿಪೂರ್ಣತೆಗಳ ಮುಕ್ತವಾದ ಶ್ರೀಮಂತ ಪ್ರಶ್ನಾತೀತ ಪ್ರಮಾಣಗಳನ್ನು ಈ ಅಂಶಗಳು ಸೂಚಿಸುತ್ತದೆ. ನೋಡಿ, ಈಗ ಮನುಷ್ಯರಲ್ಲಿ ಈಗ ಯಾರೇ ಮನುಷ್ಯರು ತುಂಬಾ ಮಂದಿ ಇದ್ದಾರೆ, ಸೋಕಳು ಆಧ್ಯಾತ್ಮಿಕವಾದಿಗಳು. ಅವ್ರು ಹೇಳಿದ್ದೆಲ್ಲ ತಪ್ಪು. ಯಾಕೆ ತಪ್ಪು? ಯಾಕೆಂದ್ರೆ ಮನುಷ್ಯನಲ್ಲಿ 4 ಉಂಟಂತೆ ವಿಷಯ. ಒಂದು, ಅವ ತಪ್ಪು ಮಾಡ್ತಾನೆ. ನೋಡಿ, ತಪ್ಪು ಮಾಡುವುದು ಇಲ್ಲಿ. ಮತ್ತೆ ಅವ ಇಲ್ಯೂಷನ್, ಭ್ರಮೆ ಅಂದ್ರೆ ಹಾವನ್ನು ನೋಡುವಂಥದ್ದು, ಹಗ್ಗವನ್ನು ನೋಡುವಂಥ ಹಾವು ಅಂತ ಹೇಳುವಂಥದ್ದು ಭ್ರಮೆ. ಮತ್ತೆ ಚೀಟಿಂಗ್ ಪ್ರೊಪೆನ್ಸಿಟಿ, ಮೋಸ ಮಾಡುವಂಥದ್ದು. ಮತ್ತೆ 4ನೇದು ನಮ್ಮ ಇಂದ್ರಿಯಗಳು ಇಂಪರ್ಫೆಕ್ಟ್. ಕೃಷ್ಣನ ಇಂದ್ರಿಯ ಪರ್ಫೆಕ್ಟ್, ನಮ್ಮ ಇಂದ್ರಿಯ ಇಂಪರ್ಫೆಕ್ಟ್, ಸರಿ ಇಲ್ಲ. ಹಾಗಾಗಿ ಈ 4 ದೋಷದಿಂದಾಗಿ ನಾವು ಕರೆಕ್ಟ್ ಅಲ್ಲ. ಈ 4 ದೋಷದಿಂದ ನಾವು ಬಿಡುಗಡೆ ಆಗಬೇಕು. ಎಲ್ಲ ಸೋಕಾಲ್ಡ್ ಆಧ್ಯಾತ್ಮಿಕವಾದಿಗಳು ಈ 4 ದೋಷಗಳಿಂದ ಕೂಡಿದ್ದಾರೆ. ಇಲ್ಲಿ ನೋಡಿ, ಕರೆಕ್ಟ್ ಹೇಳಿದ್ದಾರೆ. ಪ್ರಾಮಾಣ್ಯವನ್ನು ಈ ಅಂಶಗಳು ಸೂಚಿಸುತ್ತದೆ. ತಪ್ಪು ಮಾಡುವುದು, ಭ್ರಮಾಧೀನವಾಗುವುದು, ಮೋಸ ಮಾಡುವುದು ಮತ್ತು ಅಪರಿಪೂರ್ಣ ಇಂದ್ರಿಯಗಳನ್ನು ಹೊಂದಿರುವುದು ಇದು ನಮ್ಮ ಅಂದ್ರೆ ಫಾಲ್ಟ್. ಬದ್ಧಾತ್ಮರೆಲ್ಲ 4 ದೋಷಗಳಾಗಿವೆ. ನಾವೆಲ್ಲ ಬದ್ಧಾತ್ಮ. ಹಾಗಾಗಿ ಸೋಕಾಲ್ಡ್ ಆಧ್ಯಾತ್ಮಿಕ ಯಾರ್ಯಾರ ಗುರುಗಳಿದ್ದಾರೆ ಅವರು ಕೂಡ ಬದ್ಧಾತ್ಮರು. ಈ 4 ವಿಷಯದಲ್ಲಿ ಅವರು ತುಂಬಿದ್ದಾರೆ. ಆದ್ದರಿಂದಲೇ ಮುಂದೊಂದು ಸಂಭವಿಸಬಹುದಾದ ಸಂಗತಿಗಳನ್ನು ಶ್ರೀಮದ್ ಭಾಗವತದಲ್ಲಿ ಪೂರ್ವಭಾವಿಯಾಗಿಯೇ ಕಾಣಲಾಗಿದೆ ಮತ್ತು ಮುನ್ನುಡಿಯಲಾಗಿದೆ. ಆದ್ರೆ ವೇದವ್ಯಾಸರು ಇದಕ್ಕೆ ಈ 4 ವಿಷಯಕ್ಕೆ ಅವರು ಒಳಗಾಗಲಿಲ್ಲ. ಎಸ್, ಓಕೆ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇನೋ ನಮಃ. ಅನಂತ ಕೋಟಿ ವೈಷ್ಣವಂದಕಿ ಜಯ. ನಾಮಾಚಾರ್ಯ ಶರದೋಸಾಕು ಜಯ. ಹರೇ ಕೃಷ್ಣ.